ಧಾರವಾಡದಲ್ಲಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ವರ್ಷಧಾರೆಯ ಪರಿಣಾಮವಾಗಿ ತುಮಕೂರು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ವಿಪರೀತ ಪ್ರವಾಹದ ಹಾವಳಿ ಉಂಟಾಗಿದೆ ಎಂದು ಪಾವಗಡ ಶ್ರೀರಾಮಕೃಷ್ಣ ಸೇವಾಶ್ರಮ ಹೇಳಿದೆ. ಮಳೆ ಹಿನ್ನೆಲೆಯಲ್ಲಿ ಜಯಮಂಗಳಿ ನದಿಯ ಪ್ರವಾಹ ವಿಪರೀತವಾಗಿದ್ದು ಅನೇಕ ಕಡೆ ಮನೆಗಳು ಕುಸಿದು ಬಿದ್ದಿವೆ. ಮಧುಗಿರಿ ತಾಲೂಕಿನ ಸೂರನಾಗೇನಹಳ್ಳಿ ಮತ್ತು ಚೆನ್ನಸಾಗರ ಹಾಗೂ ಕೊರಟಗೆರೆ ತಾಲೂಕಿನ ಅರಸಾಪುರ ಮುಂತಾದ ಪ್ರದೇಶಗಳಲ್ಲಿ ಭಾರಿ ಹಾನಿಯಾಗಿರುವುದು ತಿಳಿದು ಬಂದಿದೆ. ಶ್ರೀರಾಮಕೃಷ್ಣ ಸೇವಾಶ್ರಮ ಎಂದಿನಂತೆ ಅನೇಕ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಹೊರ ರಾಜ್ಯಗಳಲ್ಲಿಯೂ ಹಾಗೂ ಉತ್ತರ ಕರ್ನಾಟಕ ಭಾಗಗಳಲ್ಲಿಯೂ ಕಳೆದ 2 ದಶಕಗಳಿಂದ ಏಕಪ್ರಕಾರವಾಗಿ ಪರಿಹಾರ ಕಾರ್ಯವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಮಧುಗಿರಿ ಹಾಗೂ ಕೊರಟಗೆರೆ ತಾಲೂಕಿನ ನದಿ ದಂಡೆಯ ಭಾಗದಲ್ಲಿ ಅನೇಕ ನಷ್ಟ ಉಂಟಾಗಿರುವುದು ಇದೀಗ ತಿಳಿದು ಬಂದಿದೆ ಎಂದು ಹೇಳಿದೆ. ಈ ನಿಟ್ಟಿನಲ್ಲಿ ಕೊರಟಗೆರೆ ತಾಲೂಕಿನಿಂದ ಈ ಪರಿಹಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಅತ್ಯಂತ ನಷ್ಟವನ್ನು ಅನುಭವಿಸಿರುವ ಕುಟುಂಬಗಳಿಗೆ ಟಾರ್ಪಾಲಿನ್, ದಿನಸಿ, ಹೊದಿಕೆ ಇತ್ಯಾದಿಗಳನ್ನು ತಕ್ಷಣದ ಪರಿಹಾರವಾಗಿ ನೀಡಲು ನಿರ್ಧರಿಸುವುದಾಗಿ ಶ್ರೀರಾಮಕೃಷ್ಣ ಸೇವಾಶ್ರಮ ತಿಳಿಸಿದೆ. ಸದ್ಯದಲ್ಲಿಯೇ ಮಳೆಯು ಸ್ವಲ್ಪ ಕಡಿಮೆಯಾದ ಸ್ಥಿತಿಯಲ್ಲಿ ಈ ಪರಿಹಾರ ಕಾರ್ಯವನ್ನು ಸ್ವಾಮಿ ಜಪಾನಂದ ಜೀರವರ ನೇತೃತ್ವದಲ್ಲಿ ಆರಂಭಿಸಲಾಗುತ್ತಿದೆ ಎಂದು ಆಶ್ರಮದ ಪ್ರಕಟಣೆ ತಿಳಿಸಿದೆ. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು. ವಡ್ಗೆರೆ ಪಂಚಾಯಿತಿ ಕುಡ್ಗೊಳ್ಳಿ ಗ್ರಾಮದ ನವಗ್ರಾಮದಲ್ಲಿ ರಾತ್ರಿ ಸುರಿದ ಭಾರೀ ಮಳೆಯಿಂದ ಮನೆಗಳೆಲ್ಲ ಜಲಾವೃತ. ಸುಮಾರು 15ರಿಂದ 20 ಮನೆಗಳಲ್ಲಿ ರಾತ್ರಿ ಮನೆಗಳಿಗೆ ನುಗ್ಗಿ ಆಹಾರ ಧಾನ್ಯಗಳು ಹಾಗೂ ಇತರೆ ಸಾಮಗ್ರಿಗಳು ಎಲ್ಲ ನೀರಿನ ಪಾಲಾಗಿದೆ. ನೋಡಿ, ಈಗ ತಾನೇ ಈ ಒಂದು ಮನೆಯಲ್ಲಿ ನೀರು ಈಚೆಗೆ ಈತಾರೆ. ಈಗ ಬೆಳಗ್ಗೆ 6:30 ಮೊಣಕಾಲು ಹತ್ರ ನೀರು ಬರ್ತಾಯಿದೆ. ರಾತ್ರಿ ಸುಮಾರು ಒಂದು 5ರಿಂದ 6 ಅಡಿ ಮನೆಗಳು ಮುಳುಗೋದ ಹಂತಕ್ಕೆತ್ತದೆ ಬಿದ್ದು. ಒಬ್ಬ ಜನಗಳೆಲ್ಲ ರಾತ್ರಿ ಸಹ ಎದ್ದು ಬೇರೆ ಮನೆಗಳಿಗೆ ಬಂದು ವಾಸ ಮಾಡೋಂಥ ಪರಿಸ್ಥಿತಿ ಈ ದಿನ ನಿರ್ಮಾಣ ಆಗಿದೆ. ಬೆಳಗ್ಗೆ ಎದ್ದು ಜನಸಮೂಹ ಈ ಒಂದು ಇದರಲ್ಲಿ ನೋಡಲು ಬಂದಿದ್ದಾರೆ. ಮನೆ ಕಡೆ ವಾಪಸ್ ಬರೋಕ್ಕೆ ಮಾಡಿದ್ರು ಅವ್ರಿಗೆ. ಇವಾಗ ಫೋನ್ರೆ ಬರ್ತಾನ ಅವರು ಒಬ್ಬರು ಬರೋಕೆ ಆಗ್ತಾ ಇಲ್ವಾ? ಅವ್ರ ಮೊಬೈಲ್ ಏನೂ ಇಲ್ವಾ? ನೋಡು, ರಾಜೀವ್ ಕೊಡ್ತೀನಿ ನೋಡು. ಯಾರು ಬಂದ ಶಿವನ ಶಿವ ಅವನೇನೋ ಮಲ್ಲೆ ಚಿಕ್ಕತ್ ಏನು ಮಾಡೋದು ಅವನ್ನ? ಈಗ ನಿನ್ನ ಬಾಯಿಲಿ ಅಶೋಕರ ಮನೆ ತಗ ತಹಸೀಲ್ದಾರ್ ಮೇಡಮ್ ಅವರೆಲ್ಲ ಅವರೇ ಬಟ್ಟೆ ಬರೆ ಅಲ್ಲಿ ಒಣಗಾಕಿದ್ದಾರೆ ಸರ್. ಇಲ್ಲಿಗಿದ್ದು ಸಾಯಿ ಕಡಿಮೆ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.